ಮೊನ್ನೆ ಪ್ರಿಯಾಂಕರ್ಗೆ ಸಂಘದ ರಿಜಿಸ್ಟ್ರೇಷನ್ ಬಗ್ಗೆ ಪ್ರಶ್ನೆ ಕೇಳಿದಾಗ ಯಾವ ಸಂಘದ ಪ್ರಯೋಗಶಾಲೆ ಅಂತಾನೂ ಹೇಳ್ತಾರೆ. ಅದು ಸರಿ ಕೂಡ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೋದಿಯವರ ಅಲೆಗಿಂತ ಹಿಂದುತ್ವದ ಆಧಾರದ ಮೇಲೆ ಸಂಘದ ಚಟುವಟಿಕೆಗಳ ಆಧಾರದ ಮೇಲೆ ಗೆಲ್ತಾ ಇರೋದು. ಆದರೆ ಆ ರೀತಿ ಗೆದ್ದು ಬಂದ ಶಾಸಕರು ಕೂಡ ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟದ್ದು ನಾನು ನೋಡಿಲ್ಲ. ರಾಜಕೀಯದಲ್ಲಿದ್ದವರೇ ಸಂಘದ ಲಾಭ ಪಡೆದುಕೊಂಡವರೇ ಆ ಬಗ್ಗೆ ಮಾತನಾಡ್ತಾ ಇಲ್ಲ ಎಂದು ಹಿಂದೂ ಮುಖಂಡ ಸತೀಶ್ ಸುರತ್ಕಲ್ ಹೇಳಿದರು. ಈ ಬಗ್ಗೆ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಅವರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳ ಇತಿಹಾಸವಿರುವ ಸಂಘಟನೆ. ಇಲ್ಲಿವರೆಗೆ ಅನೇಕ ಜನ ಸಂಘದ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಹಿಂದೆ ಸಂಘದ ಬಗ್ಗೆ ಪ್ರಶ್ನೆಗಳು ಎದ್ದಾಗ ಸಮಾಜ ಸರಿಯಾಗಿಯೇ ಉತ್ತರ ಕೊಡ್ತಾ ಇತ್ತು. ಆದರೆ ಮೊನ್ನೆ ಪ್ರಿಯಾಂಕರ್ಗೆ ಸಂಘದ ರಿಜಿಸ್ಟ್ರೇಷನ್ ಬಗ್ಗೆ ಪ್ರಶ್ನೆ ಕೇಳಿದಾಗ ಯಾವೊಬ್ಬ ಹಿಂದೂ ರಾಜಕಾರಣಿಯೂ ಕೂಡ ಸರಿಯಾಗಿ ಉತ್ತರ ಕೊಡೋದನ್ನ ನಾನು ನೋಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಅವರ ಪ್ರಶ್ನೆಗೆ ಉತ್ತರಿಸಲು ಸಂಘ ಸಮರ್ಥವಾಗಿದೆ, ಕಾನೂನಾತ್ಮಕವಾಗಿಯೂ ಕೂಡ ಉತ್ತರ ಕೊಡ್ತದೆ ಎಂದು ತಿಳಿಸಿದರು. ಪ್ರಿಯಾಂಕರ್ಗೆ ಅವರು ಸಂಘದ ಸಿಂಧುತ್ವದ ಬಗ್ಗೆ, ಸಂಘದ ರಿಜಿಸ್ಟ್ರೇಷನ್ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದಾಗ ಯಾವ ಸಂಘದ ಪ್ರಯೋಗಶಾಲೆ ಅಂತ ಹೇಳಿಕೊಂಡು ಹೇಳ್ತಾರೆ. ಸತ್ಯ ಕೂಡ ಹೌದದು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘದ ಚಟುವಟಿಕೆ ಆಧಾರದ ಮೇಲೆಯೇ, ಸಂಘದ ಕಾರ್ಯಕರ್ತರ ಕೆಲಸದ ಮೇಲೆಯೇ, ಸಂಘದ ಕಳೆದ 70-80 ವರ್ಷದ ಪರಿಶ್ರಮದ ಆಧಾರದಿಂದಾಗಿ ಇವತ್ತು ಹಿಂದುತ್ವದ ಹೆಸರಿನಲ್ಲಿಯೇ ಇವತ್ತಿಲ್ಲಿ ಗೆಲ್ತಾ ಇರುವುದು. ಮೋದಿಯವರ ಅಲೆಗಿಂತ ಕೂಡ ಹೆಚ್ಚಾಗಿ ಇಲ್ಲಿ ಸಂಘದ ಚಟುವಟಿಕೆ ಅಲೆ, ಹಿಂದುತ್ವದ ಅಲೆಯ ಆಧಾರದ ಮೇಲೆ ಇವತ್ತು ಗೆಲ್ತಾ ಇರುವುದು. ಆದರೆ ಆ ರೀತಿ ಗೆದ್ದು ಬಂದಂತಹ ಶಾಸಕರು ಕೂಡ ಅದಕ್ಕೆ ಸರಿಯಾಗಿ ಪ್ರತಿಕ್ರಿಯೆ ತಕ್ಷಣ ಕೊಟ್ಟದ್ದು ನಾನು ಕಾಣಲಿಲ್ಲ. ನಿನ್ನೆ ಮೊನ್ನೆ ಒಂದಷ್ಟು ಜನರ ಪ್ರತಿಕ್ರಿಯೆಗಳು ಬರ್ತಾ ಇದೆ. ರಾಜಕೀಯ ಹುದ್ದೆಯಲ್ಲಿ ಇದ್ದವರೇ, ಸಂಘದ ಕೆಲಸದ ಲಾಭವನ್ನು ಪಡ್ಕೊಂಡವರೇ ಅದರ ಬಗ್ಗೆ ಇವತ್ತು ಸರಿಯಾಗಿ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಒಂದು ಕಡೆಯಲ್ಲಿ. ಇನ್ನೊಂದು ಕಡೆ ಯಾವ ಸಮಾಜ ಹಿಂದೆ ಓನಪ್ ಮಾಡಿಕೊಳ್ತಾ ಇತ್ತು, ಆ ಸಮಾಜದ ಪ್ರತಿಕ್ರಿಯೆ ಕೂಡ ಇದಕ್ಕೆ ನೋಡಿದ್ರೆ ಅವತ್ತಿನ ದಿನಕ್ಕೂ ಇವತ್ತಿನ ದಿನಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇದೆ, ಅಜಗಜಾಂತರ ವ್ಯತ್ಯಾಸ ಇದೆ. ಎಲ್ಲೋ ಒಂದು ಕಡೆ ಅನಿಸ್ತಾ ಇದೆ ಓನಪ್ ಮಾಡಿಕೊಳ್ಳುವವರ ಸಂಖ್ಯೆ ಕಡಿಮೆ ಆಗಿದೆ, ಅಥವಾ ಅವರು ಏನಾದ್ರೂ ನೋವಲ್ಲಿ ಇದ್ದಾರೋ. ಇದನ್ನು, ಆ ಪ್ರಶ್ನೆಗೆ ಸಂಘ ಅದಕ್ಕೆ ಅದರದ್ದೇ ಆದ ರೀತಿಯಲ್ಲಿ ಉತ್ತರ ಕೊಡ್ತದೆ. ಪ್ರಿಯಾಂಕರ್ಗೆ ಅವರು ಕೇಳಿದಕ್ಕೆ ಕಾನೂನು ರೀತಿಯಲ್ಲಿ ಸಂಘ ಅದಕ್ಕೆ ಸಮರ್ಥ ಇದೆ, ಸಂಘ ಕೊಟ್ಟುಕೊಂಡು ಹೋಗ್ತದೆ. ಆದ್ರೆ ಇನ್ನೊಂದು ಭಾಗದಲ್ಲಿ ಯಾಕೆ ಸಂಘದ ಬಗ್ಗೆ ಈ ಮಾನಸಿಕತೆ ಸಮಾಜ ನಿರ್ಮಾಣ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಸಂಘ ಬಹುಶಃ ಯೋಚನೆ ಮಾಡ್ತಿದೆ. ಹಿರಿಯರು ಇದರ ಬಗ್ಗೆ ಗಮನ ಕೊಡ್ತಾರೆ, ಇದರ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ಹೇಳಿಕೊಂಡು ನಾನು ತಿಳ್ಕೊಳ್ತೀನಿ.